ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಥರದ ಡೇ ಕ್ರೀಮ್ಗಳನ್ನು ಟ್ರೈ ಮಾಡಿ ಆಯಿತು. ಆದರೂ ಕೂಡ ಮುಖ ತುಂಬ ಡಲ್ ಇದೆ, ಗ್ಲೋನೆಸ್ ಬರ್ತಾ ಇಲ್ಲ, ಮುಖ ಬ್ರೈಟ್ ಆಗ್ತಿಲ್ಲ, ಸ್ಮೂತ್ ಆಗ್ತಿಲ್ಲ, ಈವನ್ ಟೋನ್ ಬರ್ತಾ ಇಲ್ಲ ಅನ್ನೋರಿಗೆ ಇವತ್ತು ಎರಡು ಬೆಸ್ಟ್ ಅನ್ನುವಂಥ ಉತ್ತಮವಾಗಿರುವಂಥ ರಿಸಲ್ಟನ್ನು ಕೊಡುವಂಥ ರೈಸ್ ವಾಟರ್ ಕ್ರೀಮ್ಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಯಾಕೆ ರೈಸ್ ವಾಟರ್ ಕ್ರೀಮ್ ಅಷ್ಟೊಂದು ಸ್ಪೆಷಲ್ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಡೇ ಕ್ರೀಮ್ಗಳಲ್ಲಿ ಬೆಸ್ಟ್ ಅಂತಂದರೆ ಅಥವಾ ಮಾಯ್ಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಯಾವುದಾದ್ರೂ ತಗೊಳ್ಳಿ, ಬೆಸ್ಟ್ ಅನ್ನುವಂಥದ್ದು ರೈಸ್ ವಾಟರ್ ಇರುವಂಥದ್ದು. ಇದು ಯಾಕಂತಂದರೆ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಅತ್ಯಂತ ಉತ್ತಮವಾಗಿರುವಂಥ ಒಂದು ಅಂಶ ಏನು ಅಂತಂದರೆ ಅದು ರೈಸ್ ವಾಟರ್. ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ತುಂಬ ಆ್ಯಡ್ಗಳಲ್ಲಿ ಬರುತ್ತೆ, ನೀವು ನೋಡ್ತಾ ಇರ್ತೀರಾ. ಕೊರಿಯನ್ ರೈಸ್ ವಾಟರ್ ಕ್ರೀಮ್, ಕೊರಿಯನ್ ರೈಸ್ ವಾಟರ್ ಮಾಯ್ಶ್ಚರೈಸರ್ ಅಂತ ಅಂದ್ಬಿಟ್ಟು. ಯಾಕಂತಂದರೆ ನಮ್ಮ ಮುಖ ಅಥವಾ ನಮ್ಮ ಸ್ಕಿನ್ಗೆ ಅದು ಅಷ್ಟು ಉಪಯೋಗವನ್ನು, ಅಷ್ಟು ಅಡ್ವಾಂಟೇಜನ್ನು ಕೊಡುತ್ತೆ. ಒಂದೇನು ಅಂತಂದರೆ ರೈಸ್ ವಾಟರಲ್ಲಿ ಅಮೈನೋ ಆ್ಯಸಿಡ್ ಅಂತ ಇರುತ್ತೆ. ಇದು ನಿಮ್ಮ ಸ್ಕಿನ್ನನ್ನು ರಿಪೇರ್ ಮಾಡೋದಕ್ಕೆ, ಡಲ್ನೆಸ್ಸನ್ನು ಕಮ್ಮಿ ಮಾಡೋದಕ್ಕೆ, ಮುಖಕ್ಕೆ ನ್ಯಾಚುರಲ್ ಆಗಿ ಗ್ಲೋ ಕೊಡೋದಕ್ಕೆ ತುಂಬ ಒಳ್ಳೆಯದು. ಇನ್ಸ್ಟೆಂಟಾಗಿ ಮುಖಕ್ಕೆ ಬ್ರೈಟನ್ ಮಾಡೋದಕ್ಕೂ, ಮುಖನ ಹೈಡ್ರೇಟ್ ಮಾಡಿ ಕ್ಲೀನಾಗಿ ಮಾಡೋದಕ್ಕೂ, ಈವನ್ ಟೋನ್ ಬರ್ಸೋದಕ್ಕೂ, ಗ್ಲಾಸ್ ಟೈಪ್ ಸ್ಕಿನ್ ಅಂತ ಏನು ಹೇಳ್ತೀವಿ ಅದನ್ನ ಕೊಡೋದಕ್ಕೆ ಕೂಡ ರೈಸ್ ವಾಟರ್ ತುಂಬ ಒಳ್ಳೆಯದು. ಹಾಗಾದರೆ ಈ ರೈಸ್ ವಾಟರ್ ಕ್ರೀಮ್ಗಳಲ್ಲಿ ಬೆಸ್ಟ್ ಕ್ರೀಮ್ ಯಾವುದು? ಅದು ಈ ಸಮ್ಮರಿಗೆ, ಈ ಸೆಕೆಗಾಲಕ್ಕೆ ಸೂಟ್ ಆಗುವಂಥ ಬೆಸ್ಟ್ ಕ್ರೀಮ್, ನಮಗೆ ಒಳ್ಳೆ ರಿಸಲ್ಟ್ ಕೊಡುವಂಥ ಕ್ರೀಮ್ಗಳು ಯಾವುದು? ಫಸ್ಟ್, ಇದು ನನ್ನ ತುಂಬ ಫೇವ್ರೇಟ್. ಇದನ್ನ ನನ್ನ ಕಸಿನ್ ಯೂಸ್ ಮಾಡ್ತಾ ಇದ್ದಾಳೆ. ಇದು ಯಾವುದು ಅಂತಂದರೆ ಪಿಲ್ಗ್ರಿಮ್ ಅವ್ರದ್ದು ಕೊರಿಯನ್ ರೈಸ್ ವಾಟರ್ ಹೈಡ್ರಾ ಗ್ಲೋ ಜೆಲ್ ಅಂತ ಅಂದ್ಬಿಟ್ಟು, ಅಥವಾ ಮಾಯ್ಶ್ಚರೈಸರ್ ಅಂತ ಅಂದ್ಬಿಟ್ಟು. ಇದನ್ನ ನಿಮಗೆ ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಲಿಂಕ್ ಮಾಡಿರ್ತೇನೆ, ಟ್ಯಾಗ್ ಮಾಡಿರ್ತೇನೆ. ನೀವು ಆನ್ಲೈನಲ್ಲಿ ಡೈರೆಕ್ಟಾಗಿ ಬೈ ಮಾಡ್ಬೋದು, ಅಥವಾ ನಿಮ್ಮ ಹತ್ತಿರದ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಕೂಡ ಇದೇ ಬ್ರ್ಯಾಂಡ್ ಅಂತ ಕನ್ಫರ್ಮ್ ಮಾಡಿಕೊಂಡು, ಒರಿಜಿನಲ್ ಪ್ರಾಡಕ್ಟ್ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ನೀವು ಬೈ ಮಾಡ್ಬೋದು. ಆನ್ಲೈನಲ್ಲಿರಲಿ ಅಥವಾ ನೀವು ಆಫ್ಲೈನಲ್ಲಿ ಬೈ ಮಾಡಿ, ಪ್ರಾಡಕ್ಟ್ ಒರಿಜಿನಲ್ ಇದೆಯಾ ಅಂತ ನೋಡಿಕೊಂಡು ನೀವು ಬೈ ಮಾಡಿ. ಕ್ಲೀನಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಹೆಸರನ್ನು ನಾನು ಹಾಕಿರ್ತೇನೆ. ಇದರ ಉಪಯೋಗಗಳ ಬಗ್ಗೆ ಹೇಳ್ತೀನಿ. ಈ ಕ್ರೀಮ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಒಂದು, ಇದರಲ್ಲಿ ರೈಸ್ ವಾಟರ್ ಇದೆ, ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ಸನ್ನು ಕೊಡೋ ಥರ ಮಾಡುತ್ತೆ. ಇನ್ನೊಂದು ಅತಿ ಮುಖ್ಯವಾಗಿರೋದು ಏನು ಅಂತಂದರೆ ನಯಾಸಿನಮೈಡ್ ಅಂತ 3% ಇದರಲ್ಲಿದೆ. ನಯಾಸಿನಮೈಡ್ ಬಗ್ಗೆ ನೀವು ಕೇಳಿರ್ತೀರಾ. ಇದು ಸ್ಕಿನ್ ರಿಪೇರ್ ಮಾಡೋದಕ್ಕೆ, ಸ್ಕಿನ್ನಲ್ಲಿ ಡಲ್ನೆಸ್ ಇದ್ದರೆ ಕಮ್ಮಿ ಮಾಡಲಿಕ್ಕೆ, ಬಂಗು ಮಾರ್ಕ್, ಕಲೆಗಳು, ಸ್ಪಾಟ್ಗಳಿದ್ರೆ, ಅನ್ಈವನ್ ಟೋನ್ ಇದ್ದರೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ನಯಾಸಿನಮೈಡ್ ತುಂಬ ಒಳ್ಳೆಯದು. ನೀವು ನಯಾಸಿನಮೈಡ್ ಇರುವಂಥ ಕ್ರೀಮ್ಗಳನ್ನು ರೆಗ್ಯುಲರ್ ಆಗಿ ಬಳಸ್ತಾ ಇದ್ದರೆ ನಿಮ್ಮ ಸ್ಕಿನ್ ಸ್ಪಾಟ್ಲೆಸ್ ಆಗುತ್ತೆ. ಆದರೆ ಅದೆಷ್ಟು ಪರ್ಸೆಂಟೇಜ್ ಇದೆ ಅದು ತುಂಬ ಮುಖ್ಯ. ಕೆಲವೊಂದು ಸರಿ 5%, 10% ಈ ಥರ ಇರುತ್ತೆ. ಎಲ್ಲ ಸ್ಕಿನ್ ಅವ್ರಿಗೆ ಆಗಲ್ಲ. ಇದು 3% ಮೈಲ್ಡ್ ಆಗಿರುವಂಥದ್ದು, ಎಲ್ಲ ಸ್ಕಿನ್ ಟೈಪ್ಗೂ ಆಗುವಂಥದ್ದು. ನೀವು ಈ ಕ್ರೀಮನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಬಳಸ್ಬೋದು. ಡ್ರೈ, ಆಯಿಲ್ ಕಾಂಬಿನೇಷನ್ ಸ್ಕಿನ್ ಯಾರು ಬೇಕಾದ್ರಿಂದ ಟ್ರೈ ಮಾಡ್ಬೋದು, ಆಯಿತಾ. ಇನ್ನೊಂದು ಏನು ಅಂತಂದರೆ ಇದರಲ್ಲಿ ಹೈಲೋರಾನಿಕ್ ಆ್ಯಸಿಡ್ ಇದೆ. ಹೈಲೋರಾನಿಕ್ ಆ್ಯಸಿಡ್ ನಿಮ್ಮ ಮುಖಕ್ಕೆ ಇಮ್ಮಿಡಿಯೇಟಾಗಿ ಗ್ಲೋನೆಸ್ಸನ್ನು ಕೊಡುತ್ತೆ, ಸ್ಕಿನ್ನನ್ನು ಹೈಡ್ರೇಟ್ ಆಗಿರೋ ಥರ ಮಾಡುತ್ತೆ. ಸ್ಕಿನ್ ಹೈಡ್ರೇಷನ್ ಅಂತಂದರೆ ನಮ್ಮ ಮುಖದಲ್ಲಿರುವಂಥ ನೀರಿನಂಶ ಮತ್ತು ಎಣ್ಣೆ ಅಂಶ ಬ್ಯಾಲೆನ್ಸ್ಡ್ ಆಗಿರಬೇಕು. ಅದು ಬ್ಯಾಲೆನ್ಸ್ಡ್ ಆಗಿರೋ ಥರ ಈ ಕ್ರೀಮ್ ನೋಡ್ಕೊಳ್ಳುತ್ತೆ. ಅತಿ ಮುಖ್ಯವಾಗಿ ಈ ಸಮ್ಮರ್ ಸೀಸನಿಗೆ ಈ ಕ್ರೀಮ್ ತುಂಬ ಬೆಸ್ಟ್. ನಾವು ಕೆಲವು ಡೇ ಕ್ರೀಮ್ಗಳನ್ನು ಹಾಕಿದಾಗ ಅದು ತುಂಬ ಕ್ರೀಮ್ ಅನಿಸುತ್ತೆ, ಅಥವಾ ತುಂಬ ಗ್ರೀಸಿ ಸ್ಟಿಕ್ ಅಂತ ಅನಿಸುತ್ತೆ. ಹಾಕಿದ ನಂತರ ಈ ಬೆವರಿಗೆ ನಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಬೆವರಿದಾಗ ಅದು ಹೊರಟೋಗುತ್ತೆ, ಅದರಿಂದ ಬೇರೆ ಥರದ ಇರಿಟೇಷನ್ ಶುರುವಾಗಿ ಸ್ಕಿನ್ ರ್ಯಾಷಸ್ ಎಲ್ಲ ಶುರುವಾಗುತ್ತೆ. ಬಟ್ ಈ ಕ್ರೀಮ್ದು ಸ್ಪೆಷಾಲಿಟಿ ಏನಂತಂದರೆ ಇದು ತುಂಬ ಲೈಟ್ ವೆಯ್ಟ್ ಜೆಲ್ ಬೇಸ್ಡ್ ಕ್ರೀಮ್ ಇದು. ಆದ್ದರಿಂದ ನೀವು ಸಮ್ಮರ್ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಆದಷ್ಟು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ಅಥವಾ ಡೇ ಕ್ರೀಮ್ಗಳನ್ನು ಬಳಸಿದರೆ ನಿಮಗೆ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗಲ್ಲ. ಸ್ಕಿನ್ ಮೇಲೆ ಕರೆಕ್ಟಾಗಿ ಅಬ್ಸರ್ವ್ ಆಗುತ್ತೆ, ತುಂಬ ಲೈಟ್ ವೆಯ್ಟ್ ಆಗಿ ಇರುತ್ತೆ. ಮತ್ತು ಅತಿ ಮುಖ್ಯವಾಗಿ ನಿಮಗೆ ರೆಗ್ಯುಲರ್ ಆಗಿ ಯೂಸ್ ಮಾಡಿದರೆ ಗ್ಲಾಸ್ ಟೈಪ್ ಸ್ಕಿನ್ ಥರ ಆಗುತ್ತೆ, ಗ್ಲೋನೆಸ್ ಬರುತ್ತೆ, ಕಲೆ ಮಾರ್ಕ್ಗಳು, ಬಂಗು ಏನೇ ಇದ್ರೂ ಕಮ್ಮಿ ಆಗುತ್ತೆ, ಸ್ಕಿನ್ ಸ್ಪಾಟ್ಲೆಸ್ ಆಗುತ್ತೆ, ಈವನ್ ಟೋನ್ ಬರುತ್ತೆ, ಸ್ಮೂತ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಇಷ್ಟು ಅಡ್ವಾಂಟೇಜ್ ಇದೆ ಈ ಕ್ರೀಮಿಂದ. ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಆಗಿದ್ರೆ ಫೀಡ್ಬ್ಯಾಕ್ ಇದೆಯಲ್ವ, ತುಂಬ ಚೆನ್ನಾಗಿದೆ. ಅದೇ ನನಗೆ ಮುಖ್ಯವಾಗಿ ಇಷ್ಟ ಆಗಿರುವಂಥದ್ದು. ನೈಕ್ ಆ್ಯಪಲ್ಲಿ ಚೆಕ್ ಮಾಡಿ ಬೇಕಾದರೆ ನೀವು ಯೂಸರ್ಸ್ ಫೀಡ್ಬ್ಯಾಕ್ ಇದೆಯಲ್ವ, ದಿ ಬೆಸ್ಟ್ ಇದೆ, ತುಂಬ ಪಾಸಿಟಿವ್ ಇದೆ ಈ ಕ್ರೀಮ್ ಬಗ್ಗೆ. ನಾನು ಓವರಾಗಿ ಹೇಳ್ತಾ ಇಲ್ಲ, ನೀವು ಬೇಕಾದರೆ ನೀವು ಆ ಆ್ಯಪ್ಗೆ ಹೋಗಿ ಈ ಕ್ರೀಮ್ದು ನೇಮ್ ಹಾಕಿ ಸರ್ಚ್ ಮಾಡಿ ಫೀಡ್ಬ್ಯಾಕ್ ತೆಗೆದು ನೋಡಿ, ಆಯಿತಾ. ಇದೇ ಥರದ ಇನ್ನೊಂದು ಕ್ರೀಮ್ ಏನು ಅಂತಂದರೆ ಪ್ಲಮ್ ಅವ್ರದ್ದು ರೈಸ್ ವಾಟರ್ ಕ್ರೀಮ್ ಅಂತ ಒಂದಿದೆ. ಒಂದು ಪಿಲ್ಗ್ರಿಮ್ ಅವ್ರದ್ದು ಕೊರಿಯನ್ ರೈಸ್ ವಾಟರ್ ಹೈಡ್ರಾ ಗ್ಲೋ ಜೆಲ್, ಇನ್ನೊಂದು ಪ್ಲಮ್ ಅವ್ರದ್ದು ರೈಸ್ ವಾಟರ್ ಕ್ರೀಮ್ ಅಂತ ಇದೆ. ಇದು ಕೂಡ ಸೇಮ್ ಇದೇ ಥರ, ಈ ಫಸ್ಟ್ ನಾನು ಕ್ರೀಮ್ ಏನು ಹೇಳಿದೆ ಅದೇ ಥರ ಬೆನಿಫಿಟ್ ಕೊಡುತ್ತೆ.
ಆದರೆ ಇದರಲ್ಲಿ ನಿಮಗೆ ಹೈಲೋರಾನಿಕ್ ಆ್ಯಸಿಡ್ ಇಲ್ಲ ಅಷ್ಟೇ, ಬಟ್ ನಾನು ಫಸ್ಟ್ ಹೇಳಿದ್ರಲ್ಲಿ ಹೈಲೋರಾನಿಕ್ ಆ್ಯಸಿಡ್ ಇದೆ. ಇದು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು. ಸೊ ಪ್ಲಮ್ ಅವ್ರದ್ದು ಅಥವಾ ನಿಮಗೆ ಪಿಲ್ಗ್ರಿಮ್ ಅವ್ರದ್ದು ಯಾವುದಾದ್ರೂ ಇದರಲ್ಲಿ ಬೆಸ್ಟ್ ನಿಮ್ಗೆ ಯಾವುದು ಸೂಟೇಬಲ್ ಅನಿಸುತ್ತೆ, ನಿಮ್ಗೆ ಯಾವುದು ಚೆನ್ನಾಗಿದೆ ಅನಿಸುತ್ತೆ, ಫೀಡ್ಬ್ಯಾಕ್ ಚೆನ್ನಾಗಿದೆ ಅಂತ ಅನಿಸುತ್ತೆ, ನೀವು ಅದನ್ನ ಬೈ ಮಾಡ್ಬೋದು. ಆನ್ಲೈನಲ್ಲಿ ಬೈ ಮಾಡೋದಿದ್ರೆ ಈ ವಿಡಿಯೋದಲ್ಲಿ ನಾನು ಅದನ್ನ ಟ್ಯಾಗ್ ಮಾಡಿರ್ತೇನೆ. ಹೇಗೆ ಹಚ್ಕೊಳ್ಳೋದು? ಬೆಳಿಗ್ಗೆ ಮತ್ತು ರಾತ್ರಿ ಮುಖ ತೊಳೆದಾದ ನಂತರ ನಿಮ್ಮದು ಸಿಕ್ಕಾಪಟ್ಟೆ ಮುಖ ಒರೆಸ್ಕೊಳ್ಳಿ. ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಆದರೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿಕೊಂಡು ಅದಾದ ನಂತರ ಈ ಕ್ರೀಮನ್ನು ಹಚ್ಕೊಳ್ಳಿ. ನಿಮ್ಮದು ಆಯಿಲ್ ಸ್ಕಿನ್ ಅಂತಂದರೆ ನೀವು ಮತ್ತೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡೋದಕ್ಕೆ ಹೋಗೋದು ಬೇಡ. ಯಾಕಂತಂದರೆ ಈ ಕ್ರೀಮೇ ಇದು ಮಾಯ್ಶ್ಚರೈಸರ್ ಮತ್ತು ಡೇ ಕ್ರೀಮ್ ಎರಡೂ ಥರ ವರ್ಕ್ ಮಾಡುತ್ತೆ. ಆಯಿಲ್ ಸ್ಕಿನ್ ಆದರೆ ಮುಖ ತೊಳ್ಕೊಂಡು ಒರೆಸ್ಕೊಂಡು ಈ ಕ್ರೀಮನ್ನು ಹಚ್ಕೊಳ್ಳಿ ದಿನಕ್ಕೆ 2 ಸರಿ. ಅದಾದ ನಂತರ ನೀವು ಸನ್ಸ್ಕ್ರೀನ್ ಲೋಷನು ಮೇಕಪ್ಪು ಏನೋ ಅಂದರೆ ಡೇ ಟೈಮಲ್ಲಾದರೆ ಹಾಕೊಂಡು ಹೊರಗಡೆ ಹೋಗ್ಬೋದು. ರಾತ್ರಿ ಆದರೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಡ್ರೈ ಸ್ಕಿನ್ ಅವರಾದರೆ ನೀವು ಒಂದು ಸ್ವಲ್ಪ ಮಾಯ್ಶ್ಚರೈಸರ್, ನಿಮ್ಮ ರೆಗ್ಯುಲರ್ ಯೂಸ್ ಮಾಡುವಂಥ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿಕೊಂಡು ಈ ಕ್ರೀಮನ್ನು ಹಚ್ಕೋಬೋದು ಆರಾಮ್ಸೆ. ಕಂಟಿನ್ಯೂಸ್ ಆಗಿ ಹಚ್ತಾ ಇದ್ದರೆ ನಿಮಗೆ 1-2 ರಿಂದ 4 ವಾರದಲ್ಲಿ ವಿಸಿಬಲ್ ರಿಸಲ್ಟ್ ಕಾಣಲಿಕ್ಕೆ ಸಿಗುತ್ತೆ. 1 ತಿಂಗಳೊಳಗಡೆ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆದಾಗೆ, ಗ್ಲೋ ಆದಾಗೆ, ಬ್ರೈಟ್ ಆದಾಗೆ, ಈವನ್ ಟೋನ್ ಆದಾಗೆ ನಿಮಗೆ ಅಚ್ಚರಿ ಆಗುವಂಥ ರಿಸಲ್ಟ್ ಸಿಗುತ್ತೆ. ಸೊ ಇದು ಆಯಿಲನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಆ್ಯಕ್ಚುಲ್ ಆಗಿ. ಅಂದರೆ ಈ ಪ್ಲಮ್ ಅವ್ರದ್ದು ರೈಸ್ ವಾಟರ್ ಕ್ರೀಮ ಸ್ಕಿನ್ ಡಲ್ನೆಸ್ಸನ್ನು ರಿಮೂವ್ ಮಾಡುತ್ತೆ, ಈವನ್ ಟೋನ್ ಕೊಡುತ್ತೆ. ಡೈಲಿ ಯೂಸಿಗೆ ದಿ ಬೆಸ್ಟ್ ಇದೆ. ಸೊ ಎಲ್ಲದನ್ನು ನಾನು ಹೇಳಿದ್ದೇನೆ ಆಲ್ಮೋಸ್ಟ್. ರೈಸ್ ವಾಟರ್ ಕ್ರೀಮ್ಗಳು ಏನಕ್ಕೆ ಬೆಸ್ಟ್, ಯಾವ ಕ್ರೀಮ್ಗಳು ಬೆಸ್ಟ್, ಹೇಗೆ ಉಪಯೋಗ ಮಾಡ್ಬೋದು ಅಂತ. ಬಟ್ ಫಸ್ಟ್ ಟೈಮ್ ನೀವು ಯಾವುದೇ ಪ್ರಾಡಕ್ಟನ್ನು ಟ್ರೈ ಮಾಡಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ಮುಖಕ್ಕೆ ಡೈರೆಕ್ಟಾಗಿ ಹಚ್ಚೋಕ್ಕಿಂತ ಮುಂಚೆ ಕೈಗೊಂದು ಸ್ವಲ್ಪ ಹಚ್ಚಿಬಿಟ್ಟು ಅರ್ಧ ಗಂಟೆ ಬಿಟ್ಟು ಚೆಕ್ ಮಾಡಿ ಇರಿಟೇಷನ್ ಆಗುತ್ತಾ ಏನಾದರೂ ಅಂತ ಅಂದ್ಬಿಟ್ಟು, ಆಗಿಲ್ಲದಿದ್ದರೆ ಡೈರೆಕ್ಟಾಗಿ ಮುಖಕ್ಕೆ ಹಚ್ಬೋದು. ಇದು ಈ ಕ್ರೀಮ್ ಅಂತಲ್ಲ, ಎಣ್ಣೆ ಕ್ರೀಮ್ ಇರ್ಬೋದು ಅಥವಾ ಯಾವುದೇ ಮನೆ ಇರ್ಬೋದು, ನಾವು ಕೈಗೊಂದು ಸ್ವಲ್ಪ ಹಚ್ಕೊಂಡು ನೋಡ್ಕೋಬೇಕು. ಎಲ್ಲ ಥರದ ಎಲ್ಲರದ್ದು ಸ್ಕಿನ್ನ ಒಂದೇ ಥರ ಇರಲ್ಲ. ಆದ್ದರಿಂದ ಸೇಫರ್ ಸೈಡ್ ಏನನ್ನಾದರೂ ಉಪಯೋಗ ಮಾಡುವಾಗ ನೀವು ಪ್ಯಾಚ್ ಟೆಸ್ಟ್ ಮಾಡೋದಕ್ಕೆ ಮರೆಯಲೇಬೇಡಿ. ಸೊ ಅತ್ಯುತ್ತಮವಾಗಿರುವಂಥ 2 ಕ್ರೀಮ್ಗಳ ಬಗ್ಗೆ ಹೇಳಿದ್ದೇನೆ, ಇದರ ಉಪಯೋಗ ಬಗ್ಗೆ ಕೂಡ ಹೇಳಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.